ಪೀರಿಯಡ್ಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗುತ್ತಾ, ಮುಖ ಕೂಡ ತುಂಬ ಡಲ್ ಅನಿಸುತ್ತಾ, ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಬೀಳುತ್ತಾ. ಸೊ ನಿಮ್ಮೆಲ್ಲ ಪ್ರಾಬ್ಲಮ್ಗಳಿಗೆ ಒಂದು ಅದ್ಭುತವಾಗಿರುವಂಥ ಸೊಲ್ಯೂಷನ್ ಹೇಳ್ತಾ ಇದ್ದೇನೆ ಇವತ್ತಿನ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮಸ್ತೆ ಎಲ್ರಿಗೂ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಎಷ್ಟೇ ಗಟ್ಟಿಮುಟ್ಟಾಗಿರುವಂಥ ಹೆಣ್ಮಕ್ಳಿಗೂ ಕೂಡ ಪೀರಿಯಡ್ಸ್ ಟೈಮಲ್ಲಿ ಅಥವಾ ಮುಟ್ಟಿನ ಟೈಮಲ್ಲಿ ಸಿಕ್ಕಾಪಟ್ಟೆ ಟೈರ್ಡ್ನೆಸ್ ಆಗುತ್ತೆ, ಎಲ್ಲ ಎನರ್ಜಿ ಲಾಸ್ ಆಗುತ್ತೆ, ಸುಸ್ತಾಗುತ್ತೆ, ಸಂಕಟ ಆಗುತ್ತೆ, ಏನು ಮಾಡ್ಲಿಕ್ಕೆ ಮನಸ್ಸಿರಲ್ಲ, ಎಲ್ಲೂ ಹೋಗೋದಕ್ಕೂ ಮನಸ್ಸಿರಲ್ಲ, ಏನು ತಿನ್ನೋದಕ್ಕೆ ಕೂಡ ಮನಸ್ಸಿರಲ್ಲ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಸ್ಕಿನ್ ಕೂಡ ತುಂಬ ಡಲ್ ಆಗುತ್ತೆ. ಹಾಗಾದರೆ ಇದಕ್ಕೆಲ್ಲದಕ್ಕೆ ಅದ್ಭುತವಾಗಿರುವಂಥ ಪರಿಹಾರ ಏನಾದರೂ ಇದೆಯಾ? ಖಂಡಿತವಾಗ್ಲೂ ಇದೆ. ಇವತ್ತೊಂದು ನಾನು ನಿಮಗೆ ಅದ್ಭುತವಾಗಿರುವಂಥ ಮಿಲ್ಕ್ ಶೇಕ್ ಬಗ್ಗೆ ಹೇಳ್ತಾ ಇದ್ದೇನೆ. ಇದು ನೀವು ಪೀರಿಯಡ್ಸ್ ಟೈಮಲ್ಲಿ, ಮುಟ್ಟಿನ ಟೈಮಲ್ಲಿ ಲಾಸ್ ಮಾಡಿಕೊಳ್ಳುವಂಥ ಎಲ್ಲ ಎನರ್ಜಿಯನ್ನು ನಿಮಗೆ ಮರಳಿ ಕೊಡುತ್ತೆ. ಇದೇ ಮಿಲ್ಕ್ ಶೇಕನ್ನು ಉಪಯೋಗ ಮಾಡಿಕೊಂಡು ಒಂದು ಫೇಸ್ ಪ್ಯಾಕನ್ನು ಕೂಡ ನಾವು ಮಾಡ್ಬೋದು. ಇದನ್ನ ಹಚ್ಚೋದ್ರಿಂದ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ನಿಮ್ಮ ಸ್ಕಿನ್ ಡಲ್ ಆಗಿರುತ್ತಲ್ವಾ, ಅದು ಗ್ಲೋ ಆಗುತ್ತೆ, ಇನ್ಸ್ಟೆಂಟಾಗಿ ಬ್ರೈಟ್ನೆಸ್ ಸಿಗುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಸಿಗುತ್ತೆ. ಸೊ ಒಂದರಲ್ಲಿ ನಿಮಗೆ 2 ಅಡ್ವಾಂಟೇಜ್ ಇದೆ. ವಿಡಿಯೋನ ನೋಡಿ, ಖಂಡಿತವಾಗ್ಲೂ ತುಂಬ ಉಪಯೋಗಕ್ಕೆ ಬರುವಂಥ ವಿಡಿಯೋ ಇದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಅದ್ಭುತವಾಗಿರುವಂಥ ಮಿಲ್ಕ್ ಶೇಕನ್ನು ಮಾಡೋದಕ್ಕೆ ಬೇಕಾಗಿರೋದು ನಮಗೆ ಓಟ್ಸ್, ರೋಲ್ಡ್ ಓಟ್ಸ್ ಅಂತ ಸಿಗುತ್ತೆ. ಹೋಲ್ ಓಟ್ಸ್ ಅಂದರೆ ನಿಮಗೆ ಫ್ಲೇವರ್ಡ್ ಓಟ್ಸ್ ಅಲ್ಲ, ಪ್ಲೇನ್ ಆಗಿರುವಂಥ ಓಟ್ಸ್ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಅಂಗಡಿಗಳಲ್ಲೂ ಸಿಗ್ಬೋದು. ನಿಮಗೆ ಆನ್ಲೈನ್ದು ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ವಿಡಿಯೋನ ನೋಡೋದಿದ್ರೆ ಒಂದು 2-3 ಚಮಚದಷ್ಟು ಓಟ್ಸನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಬಿಸಿ ಹಾಲನ್ನು ಹಾಕಿ 2-3 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಅದಾದ ನಂತರ 1-2 ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಬಾಳೆಹಣ್ಣು ಮತ್ತು ಓಟ್ಸ್ ನಿಮಗೆ ನಿಮ್ಮ ಎನರ್ಜಿನ ಜಾಸ್ತಿ ಮಾಡಲಿಕ್ಕೆ, ಪೀರಿಯಡ್ಸ್ ಟೈಮಲ್ಲಿ ಆಗುವಂಥ ಸುಸ್ತು ಸಂಕಟನ ಕಮ್ಮಿ ಮಾಡಲಿಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಇವಾಗ ಈ ಎಲ್ಲದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಕಾಯಿಸಿ ತಣಿಸಿರುವಂಥ ಹಾಲನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನೀವು ಮಿಲ್ಕ್ ಶೇಕ್ ಮಾಡ್ಕೋಬೇಕು. ಮಿಲ್ಕ್ ಶೇಕ್ ರೆಡಿಯಾಗಿದೆ. ಪೀರಿಯಡ್ಸ್ ಟೈಮಲ್ಲಿ ನೀವು 3 ಅಥವಾ 5 ದಿನ ಡೈಲಿ ಇದನ್ನ ಕುಡಿಬೋದು. ಎನರ್ಜಿ ಜಾಸ್ತಿ ಆಗುತ್ತೆ, ಸುಸ್ತು ಕಮ್ಮಿ ಆಗುತ್ತೆ, ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ. ಇವಾಗ ಸ್ಕಿನ್ ಗ್ಲೋ ಬರಲಿಕ್ಕೆ ಇದರದೇ ಒಂದು ಫೇಸ್ ಪ್ಯಾಕನ್ನು ಯಾವ ಥರ ಮಾಡ್ಬೋದು ಅಂತಂದರೆ, ಈ ಮಿಲ್ಕ್ ಶೇಕನ್ನು 1-2 ಚಮಚ ತಗೊಂಡು ಅದಕ್ಕೊಂದು ಸ್ವಲ್ಪ ನೀವು ಗುಲಾಬಿ ವಾಟರ್, ಅದಾದ ನಂತರ ಸ್ವಲ್ಪ ಗಂಧದ ಪುಡಿ, ಸ್ವಲ್ಪ ಜೇನುತುಪ್ಪ, ಚಿಟಿಕೆಯಷ್ಟು ಅರಿಶಿನನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲದೂ ಆನ್ಲೈನಲ್ಲಿ ಸಿಗುತ್ತೆ, ಬೇಕಿದ್ರೆ ನಾನು ಲಿಂಕ್ ಹಾಕಿರ್ತೇನೆ, ಅಥವಾ ಅಂಗಡಿಗಳಲ್ಲೂ ಸಿಗುತ್ತೆ. ಆದಷ್ಟು ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡ್ಕೊಳ್ಳಿ. ಅದನ್ನ ನೀವು ಮುಖಕ್ಕೆ ಹಚ್ಚಿಬಿಟ್ಟು, ಮುಖ ತೊಳೆದಾದ ನಂತರ ಒರೆಸ್ಕೊಂಡು ಮುಖಕ್ಕೆ ಹಚ್ಚಿಬಿಟ್ಟು ಒಂದು 10-15 ನಿಮಿಷ ಬಿಟ್ಟು ಮುಖನ ತೊಳ್ಕೊಂಡ್ರೆ ಇನ್ಸ್ಟೆಂಟಾಗಿ ನಿಮ್ಮ ಮುಖಕ್ಕೆ ಗ್ಲೋ ಸಿಗುತ್ತೆ. ಕಣ್ಣು ಕೆಳಗಡೆ ಆಗಿರುವಂಥ ಡಾರ್ಕ್ ಸರ್ಕಲ್ ಕೂಡ ಕಮ್ಮಿ ಆಗುತ್ತೆ.